ಆಗಮಿಸಿದ ದಕ್ಷಿಣ ಕನ್ನಡ ಮುಸ್ಲಿಂ ಯುವಜನ ಪರಿಷತ್ ಇದರ ಉಪಾಧ್ಯಕ್ಷರಾದಂಥ ಸಾಗರ್ ಇಬ್ರಾಹಿಂ ಅವರನ್ನು ಸ್ವಾಗತಿಸ್ತಾ ಎಲ್ಲ ಪತ್ರಿಕಾ ಮಾಧ್ಯಮದಷ್ಟು ಮಿತ್ರರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಪತ್ರಿಕಾಗೂ ನಾನು ಅಧ್ಯಕ್ಷ. ಹಿಂದೆ ನಮ್ಮ ನೆರೆಯ ತಾಲೂಕು ಮತ್ತು ಜಿಲ್ಲೆಯಲ್ಲಿ 3 ಜನರ ಹತ್ಯೆ ದುಷ್ಕರ್ಮಿಗಳಿಂದ ಆಗಿದೆ. ಫಾಜಿಲ್, ಮಸೂದ್, ಜಲೀಲ್. ಈ ಹತ್ಯೆ ಆದಂಥ ಸಂದರ್ಭದಲ್ಲಿ ಅವರಿಗೆ ಹಿಂದಿನ BJP ಸರ್ಕಾರ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆದಂಥ ಸಮಯದಲ್ಲಿ ತಾರತಮ್ಯ ಎಸಗಿ ಅವರಿಗೆ ಸರ್ಕಾರದಿಂದ ಯಾವುದೇ ಪರಿಹಾರ ಧನವನ್ನು ಕೊಡಲಿಲ್ಲ. ಈಗ ನಾನು ಹೊಸ ಸರ್ಕಾರ ಬಂದಿದೆ, ಜಾತ್ಯತೀತ ನೆಲೆಯಲ್ಲಿದ್ದಂಥ ಒಂದು ಸರ್ಕಾರ. ಅವರು ಹಿಂದೆ ವಿರೋಧ ಪಕ್ಷದ ನಾಯಕರಾಗಿರೋ ಸಿದ್ದರಾಮಯ್ಯ ಅವರು ಜಿಲ್ಲೆಗೆ ಬಂದು ನಮ್ಮ ಸರ್ಕಾರ ಬಂದರೆ ನಾವು ಪರಿಹಾರವನ್ನು ಮತ್ತು ತನಿಖೆಯನ್ನು ಕೈಗೊಳ್ತೇವೆ ಎಂಬ ಭರವಸೆಯನ್ನು ಕೊಟ್ಟಿದ್ದರು. ಈಗ ನೂತನ ಸರ್ಕಾರ ಬಂದಿದೆ. ನಾನು ಈ ರಾಜ್ಯದ ಮುಖ್ಯಮಂತ್ರಿಯಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ದುಷ್ಕರ್ಮಿಗಳಿಂದ ಹತ್ಯೆಯಾದಂಥ ಈ 3 ಜನರಿಗೆ 25 ಲಕ್ಷ ಪರಿಹಾರ ಮತ್ತು ಅವರ ಕುಟುಂಬದವರೊಬ್ಬರಿಗೆ ಸರ್ಕಾರಿ ಉದ್ಯೋಗವನ್ನು ಕೊಡಬೇಕು ಎಂದು ನಾನು ಈ ಸಂದರ್ಭದಲ್ಲಿ ಅವರನ್ನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನೀವು ಇದನ್ನು ಈಡೇರಿಸದಿದ್ದಲ್ಲಿ ನೀವು ಕೊಟ್ಟಂಥ ಭರವಸೆ ಅದು ಸುಳ್ಳಾಗ್ತದೆ. ಅದರ ವಿರುದ್ಧ ನಾವು ಜಿಲ್ಲಾದ್ಯಂತ ಎಲ್ಲ ಮುಸ್ಲಿಂ ಸಂಘಟನೆಯವರು ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಾಗ್ತದೆ ಎಂದು ಈ ಸಂದರ್ಭ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಕೃಷ್ಣಾಪುರ ಅದರ ನಂತರ ಫಾಜಿಲ್ ನಂತರ ಒಂದು ಹತ್ಯೆ ಆಯಿತು. ಅವರು ಮೊಬೈಲ್ ಶಾಪಿಗೆ ಮಸೂದು ಇದು ಕಾಲಂಜಿ ಬೆಳ್ಳಾರೆ ಫಾಜಿಲ್ ಕಾಟಿಪಲ್ಲ ಅವರು ಕೃಷ್ಣಾಪುರ. ಕಮ್ಮಿನಲ್ಲಿ ಕೊಲೆ. ಹೌದು. ಸುರಿಗೆ ಮಸೂದ ಕೊಲೆ ಆಯಿತು. ಅದನಂತರ ಫಾಜಿಲ್ ಕೊಲೆ ಆಯಿತು. ಅದನಂತರ ಜಲೀಲ್ ಹತ್ಯೆ ಆಯಿತು. ಮತ್ತು ಇದನ್ನು ಈ ಪ್ರವೀಣ್ ನೆಟ್ಟಾರ್ ಹತ್ಯೆಯಲ್ಲಿ ಅದನ್ನು ಸಮಗ್ರವಾದಂಥ ತನಿಖೆ ಇನ್ನೊಮ್ಮೆ ಈ ಸರ್ಕಾರ ಉನ್ನತ ಮಟ್ಟದ ತನಿಖಾಧಿಕಾರಿಗಳನ್ನು ಒಳಪಡಿಸಿ ಅದನ್ನು ತನಿಖೆ ಮಾಡಬೇಕು. ಹಿಂದೆ ಮಾಡಿದ್ದು ಸರಿಯಿಲ್ಲ ಅಂತ ನಮ್ಗೆ ಕಾಣ್ತಾ ಇದೆ. ಮತ್ತು ಈ 3 ಜನರ ಹತ್ಯೆ ಮಾಡಿದಂಥ ಘಟನೆಯನ್ನು NIಗೆ ಈ ಸರ್ಕಾರ ವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. NIಯ ತನಿಖೆ ಸರಿಯಿಲ್ಲ ಅಂತ ನಾವು ಹೇಳಿಲ್ಲ. ಅದರ ಹಿಂದೆ ಈ ಕಾಣದ ಕೈಗಳಿದೆ. ನಮಗೆ ಇತ್ತೀಚಿನ ದಿನಗಳಲ್ಲಿ ಸರಣ್ ಪಂಪೈಲ್ ಇದು ಯಾರು ಬಜರಂಗ ದಳದ ಮುಖಂಡ ಸರಣ್ ಪಂಪೈಲ್ ಅವರು ಬಹಿರಂಗವಾಗಿ ಒಪ್ಪಿಕೊಂಡಿದ್ದಾರೆ. ನಾವು ಪ್ರವೀಣನ್ನು ಕೊಂದದಕ್ಕೆ ಬಾಕಿದ್ದವರನ್ನು ಕೊಂದಿದ್ದೇವೆ ಬಹಿರಂಗವಾದಂಥ ಹೇಳಿಕೆಯನ್ನು ಕೊಟ್ಟರೆ, ಆದರೆ ಅವರ ಮೇಲೆ ಯಾವುದೇ ಆ್ಯಕ್ಷನ್ ತಗೊಳ್ಳಿಲ್ಲ, ಸುಮೋಟೋ ಕೇಸ್ ದಾಖಲಿಸಲಿಲ್ಲ. ಇದಿಷ್ಟಲ್ಲಿ ನಮಗೆ ಡೌಟ್ ಇದೆ. ಚುನಾವಣಾ ಸಂದರ್ಭದಲ್ಲಿ ಕೂಡ ಇಲ್ಲಿಯ BJP ಒಳಗಡೆ ಗುಸುಗುಸು ಮಾತುಗಳು ಬರ್ತಾ ಇತ್ತು. ಆ ದೃಷ್ಟಿಯಲ್ಲಿ ಸಮಗ್ರವಾದಂಥ ತನಿಖೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇನೆ. ಅದು ಯಾರಿಗೂ ಕೊಟ್ಟರು ಸಮಗ್ರವಾದಂಥ ಅದನ್ನು ನಿಷ್ಠಾವಂತ ಅಧಿಕಾರಿಗಳನ್ನು ಇಟ್ಟು ಅದನ್ನು ತನಿಖೆ ಮಾಡಬೇಕು ನಾನು ಈ ಸಂದರ್ಭ ಒತ್ತಾಯ ಮಾಡ್ತಾ ಇದ್ದೇನೆ. ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಸಂದೀಪ್ ವಾನಿಯನ್ ಅಂತ ಎಂಬ ವ್ಯಕ್ತಿ ಇಸ್ಲಾಮಿನ ಬಗ್ಗೆ ನಮಾಜ್ ಮಾಡುವ ಒಂದು ವ್ಯಂಗ್ಯಚಿತ್ರ ಕಾರ್ಟೂನ್ ಹಾಕಿ ಅದನ್ನು ಇಸ್ಲಾಮಿಗೆ ಮುಸಲ್ಮಾನರಿಗೆ ಅವಮಾನ ಮಾಡುವಂಥ ರೀತಿಯಲ್ಲಿ ಹಾಕಿದ್ದಾರೆ. ಅವರ ಮೇಲೆ ನಾವು ಈಗ ಕಂಪ್ಲೇಂಟನ್ನು ಫೈಲ್ ಮಾಡ್ತೇವೆ. ಅವರ ಮೇಲೆ ಸುಮಾರು ಅವರು ಪಾಣಾಜೆ ಪುತ್ತಿಲ ಬ್ರಿಗೇಡ್ ಗ್ರೂಪ್ನಲ್ಲಿ ಬಂದಿದೆ. ಅದು ಅವರ ಮೇಲೆ ಕೂಡ ಸಮಗ್ರವಾದಂಥ ತನಿಖೆ ಮಾಡಿ ಅವರ ಮೇಲೆ ಕೇಸ್ ದಾಖಲಿಸಬೇಕು.
ಪುತ್ತೂರ ಈಗ ನಾವು DSP ಅವ್ರನ್ನ ಭೇಟಿ ಮಾಡ್ತೇವೆ. ಈಗ ಹೋಗಿ ಕಾನೂನು ಇನ್ನು ಮುಂದಕ್ಕೆ ಇಂಥ ಸೂಕ್ಷ್ಮ ಪ್ರದೇಶವಾದ ಪುತ್ತೂರಿನಲ್ಲಿ ಇಂಥ ವ್ಯಂಗ್ಯ ಚಿತ್ರಗಳು ಹಾಕುವುದರ ಮೂಲಕ ಒಂದು ಸಮಾಜವನ್ನು ನೋವು ಮಾಡಿ ಅಲ್ಲಿ ಏನೋ ಒಂದು ಉದ್ದೇಶ ಇಟ್ಟುಕೊಂಡು ಅವರು ಈ ರೀತಿ ಮಾಡ್ತಾರೆ. ಈ ರೀತಿ ಇನ್ನು ಮುಂದಕ್ಕೆ ಆಗಬಾರ್ದೆಂದು ಈ ಸಂದರ್ಭದಲ್ಲಿ ಅದನ್ನು ನಮ್ಮ ಪೊಲೀಸ್ ಇಲಾಖೆ ಎಚ್ಚರ ವಹಿಸಬೇಕೆಂದು ವಿನಂತಿಯನ್ನು ಮಾಡ್ತಾಯಿದ್ದೇನೆ.